ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದೇನೆ. ಆದರೆ ಈಗ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕರು ರಾಜಕೀಯ ಮಾಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಮೊಯ್ದೀನ್ ಬಾವ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಗೆ ಅಂದಿನ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳು ಆಗಿದೆ. ಇದೀಗ ಶಾಸಕರು ಅಭಿವೃದ್ಧಿ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ಕೆಲವೊಂದು ಕಾಮಗಾರಿಗಳನ್ನು ಸ್ಥಗಿತಗೊಳಿಸುವ ಮೂಲಕ ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂಗಳೂರು ಮಹಾನಗರ ಪಾಲಿಕೆ ಸುರತ್ಕಲ್ ಮಾರ್ಕೆಟ್ಗೆ 62 ಕೋಟಿ ರೂಪಾಯಿ ಗ್ರಾಂಟ್, ಆಮೇಲೆ ಕಾರ್ಪೊರೇಷನ್ ಇಂದ 10 ಕೋಟಿ ರೂಪಾಯಿ, 72 ಕೋಟಿ ರೂಪಾಯಿಗಳ ಅನುದಾನ ಗ್ರಾಂಟ್. ನಾವು ಸಾಲ ಪಡಿಬೇಕು, ಇಲ್ಲದಿದ್ದರೆ ಇಂಥ ಮಾರ್ಕೆಟ್ಗಳನ್ನು ಮಾಡೋದಾದ್ರೆ. ನಾನು ಅಧಿಕಾರಿಗಳಂತೂ ಅವರ ಸೂಚನೆಯನ್ನು ತಿರಸ್ಕರಿಸಿ ನನ್ನ ಕನಸಾಗಿತ್ತು ಸುರತ್ಕಲಿಗೆ ಒಂದು ಬೃಹತ್ತಾದ ಸುಂದರವಾದ ಮಾರ್ಕೆಟು. ಆ ಮಾರ್ಕೆಟಲ್ಲಿ ಮಂಗಳೂರಿನಲ್ಲಿ ಯಾವ ರೀತಿಯಲ್ಲಿ ದೊಡ್ಡ ದೊಡ್ಡ ಪ್ರೈವೇಟ್ ಮಾಲ್ಗಳು ನಿರ್ವಹಿಸ್ತಿದೆ ಅಂತಹ ಮಾರ್ಕೆಟು. ಬಹುಶಃ ಮಾಲ್ಗಳು ಅಂತ ಹೇಳಿದ್ರೆ ಕೋಟಿಗಟ್ಟಲೆ ರೂಪಾಯಿ ಗ್ರಾಹಕರು ಬಂದು ಪಡಿಬೇಕಾಗ್ತದೆ. ಇದಾಗೆಲ್ಲ ಬರೀ ಬಾಡಿಗೆಯಲ್ಲಿ ಗ್ರಾಹಕರಿಗೆ ಇರುವವರಿಗೆ ದೇವಸ್ಥಾನದಲ್ಲಿ ಕಲ್ಪಿಸುವಂತಹ ವ್ಯವಸ್ಥೆ.